ಹತ್ರಾಸ್ ಯುವತಿಯ ಅತ್ಯಾಚಾರ ನಿಗೂಢ ಸಾವಿನ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆಯು ಅಮಾನವೀಯವಾಗಿ ನಡೆದುಕೊಂಡಿದೆ. ಉತ್ತರ ಪ್ರದೇಶದ ಜನರು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಮೇಲೆ ಭರವಸೆ ಇಟ್ಟು ಅಧಿಕಾರಕ್ಕೆ ತಂದಿದ್ದಾರೆ. ಅತ್ಯಾಚಾರ ಸಹಿತ ಹೀನ ಕೃತ್ಯಗಳು ಉತ್ತರ ಪ್ರದೇಶದಲ್ಲಿ ಹೆಚ್ಚಾಗ್ತಾ ಇದೆ. ಹತ್ರಾಸ್ ಪ್ರಕರಣದಲ್ಲಿ ಅಲ್ಲಿನ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ವಿಫಲವಾಗಿದೆ ಅಂತ ಮಾಜಿ ಸಚಿವ ಅಭಯಚ ಆರೋಪಿಸಿದ್ದಾರೆ. ಮೂಡಬಿದ್ರೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದರು. ಯುವತಿಯ ಮನೆಯವರಿಗೆ ಅಂತಿಮ ದರ್ಶನವನ್ನ ಮಾಡಲು ಅವಕಾಶ ಮಾಡಿಕೊಡದೇ ಇರುವುದು ತಪ್ಪು. ಇಂತಹ ಪ್ರಕರಣಗಳು ಆಗುವ ಸಂದರ್ಭದಲ್ಲಿ ಯೋಗಿ ಸರ್ಕಾರದ ಇಂತಹ ನಡೆಯ ವಿರುದ್ಧ ಉಗ್ರ ಪ್ರತಿಭಟನೆ ಅನಿವಾರ್ಯ ಅಂತ ಹೇಳಿದರು. ಇನ್ನು ಉತ್ತರ ಪ್ರದೇಶವರಿಗೆ ಸನ್ಯಾಸಿ ಮುಖ್ಯಮಂತ್ರಿ ಆದ ನ್ಯಾಯ ಕೊಡ್ಪೇರಿ ಪಂಪನಂಚಿನ ಸಂದರ್ಭಗಳು ದಲಿತ ಮಹಿಳೆ ದಲಿತ ಹುಣ್ಣು ಮಗಳಿಗೆ ಇನಿ ದೌರ್ಜನ್ಯ ಆಪನಂಚಿನ ಅಲ್ನ ಡೆಡ್ ಬಾಡಿ ಅಲ್ಲ ಕುಟುಂಬದಗಳಿಗೆ ತೂವರ ತಿಕ್ಕನ್ನಂಚಿನ ಪರಿಸ್ಥಿತಿ ಆ ರಾಜ್ಯದ ಮುಖ್ಯಮಂತ್ರಿ ಮಲ್ಪೇರು ರಾಜ್ಯದ ಪೊಲೀಸ್ ಇಲಾಖೆ ಮಲ್ಪ ನಾವು ನಾಚಿಕೆ ಕೆಟ್ಟಿದ ವಿಷಯ ಇವನ್ ನಿಖಲ್ದ ಹೋರಾಟ ಮಲ್ಪುವ ಖಂಡಿತ ಮೂಡಬಿದ್ರಿಡ್ಲ ನನ್ನ ಮಿತ್ತಿದ ದಿನಕ್ಲೇಡಿಗ್ಲ ಖಂಡಿತವಾದ ಹೋರಾಟ ಮಲ್ಪುವ ಆ ರೀತಿಡ್ಲ ಈ ದಲಿತರಿಗೆ ಬಡವರಿಗೆ ಅನ್ಯಾಯ ಸಹಿಸೊಂದು ಇಪ್ಪರ ಸಾಧ್ಯ ಐತಿ. ನನ್ನ ದುಂಬುದ ದಿನಕ್ಲೇಡಿ ಗ್ರೇಟ್ ಮ್ಯಾನ್ ಆಫ್ ದಿ ವರ್ಲ್ಡ್ ಇನಿ ಇತ್ತಿದ ಮಹಾತ್ಮ ಗಾಂಧೀಜಿನ ಮಾರ್ಗದರ್ಶನ ಅಹಿಂಸಾ ತತ್ವದ ಮುಖಾಂತರ ಶಾಂತಿಯುತದ ಪ್ರತಿಭಟನೆಯ ಮುಖಾಂತರ ಈ ದೇಶಗಳು ನ್ಯಾಯ ತಿಕ್ಕೊಂಡು ಜನಗಳಿಗೆ ಹೋರಾಟ ಈಗ ಮೂಡಬಿದ್ರಿಡ್ಲ ದುಂಬುದ ದಿನಕ್ಲೇಡಿ ಮಲ್ಪುಬ. ಸುದ್ದಿಗೋಷ್ಠಿಯಲ್ಲಿ ಸಂತೋಷ್ ಶೆಟ್ಟಿ ಉಪಸ್ಥಿತರಿದ್ದರು.